ಇದೀಗ ದೇಶದಾದ್ಯಂತ ಸಖತ್ತವಾಗಿ ಕ್ರಿಯೇಟ್ ಮಾಡ್ತಾ ಇರೋ ಚಿತ್ರಗಳಲ್ಲಿ ಜೇಮ್ಸ್ ಮತ್ತು ದಿ ಕಾಶ್ಮೀರಿ ಫೈಲ್ ಕೂಡ ಒಂದು. ಈ ಎರಡು ಚಿತ್ರಕ್ಕೆ ಟಕ್ಕರ್ ಕೊಡುವಂತೆ ಬರ್ತಾ ಇದೆ ತೆಲುಗಿನ RRR. ಆದರೆ ಈ ಸಿನಿಮಾ ಮಾಡ್ತಿರೋದು ಏನು? ಕರ್ನಾಟಕದಲ್ಲಿ ಅದೆಷ್ಟೋ ಚಿತ್ರಮಂದಿರಗಳಲ್ಲಿ ಜೇಮ್ಸ್ ಅನ್ನು ಕಿಕ್ಔಟ್ ಮಾಡಲಾಗಿದೆ. ಆ ಜೇಮ್ಸ್ ಚಿತ್ರ ಕಿಕ್ಔಟ್ ಆಗಲು ದಿ ಕಾಶ್ಮೀರಿ ಫೈಲ್ ಸಿನಿಮಾ ಕಾರಣ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ. ಆದರೆ ಎಲ್ಲೂ ಕೂಡ ಜೇಮ್ಸ್ ಸಿನಿಮಾವನ್ನು ಕಿಕ್ಔಟ್ ಮಾಡಿ ಅಲ್ಲಿ ಕಾಶ್ಮೀರಿ ಫೈಲನ್ನು ಹಾಕ್ತಾ ಇಲ್ಲ. ಬದಲಾಗಿ ಅವಷ್ಟು ಚಿತ್ರಮಂದಿರಗಳಲ್ಲಿ ಜೇಮ್ಸ್ ಅನ್ನು ಕಿಕ್ಔಟ್ ಮಾಡಿ ಅಲ್ಲಿಗೆ RRR ಸಿನಿಮಾವನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಆದರೆ ಜೇಮ್ಸ್ ಸಿನಿಮಾವನ್ನು ಕಿಕ್ಔಟ್ ಮಾಡಲು ಮುಖ್ಯ ಕಾರಣ ದಿ ಕಾಶ್ಮೀರಿ ಫೈಲ್ ಅಂತ ಒಂದಿಷ್ಟು ಮಂದಿ, ಒಂದಿಷ್ಟು ಘಾತುಕರು ದಿ ಕಾಶ್ಮೀರಿ ಫೈಲ್ ಚಿತ್ರದ ಮೇಲೆ ಅಪ್ಪು ಅವರ ಅಭಿಮಾನಿಗಳನ್ನು ಎತ್ತಿ ಕಟ್ತಾ ಇದ್ದಾರೆ. ಇದರಿಂದ ಮಾಧ್ಯಮ, ಆ ಒಂದು ಮಾಧ್ಯಮ 3-2 ಹೆಸರಿನ ಮಾಧ್ಯಮ ಕೂಡ ಹೊರತಾಗಿಲ್ಲ. ಪ್ರತಿನಿತ್ಯ ಪ್ರತಿ ಕ್ಷಣ ಕೂಡ BJP ಮತ್ತು ಮೋದಿಯನ್ನು ಬೈತಾ ಇರುವಂತಹ ಆ ಮಾಧ್ಯಮ, ಆ ಲಜ್ಜೆಗೆಟ್ಟ ಮಾಧ್ಯಮ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪ್ರತಿ ಕ್ಷಣ ಕೂಡ ಮೋದಿಯನ್ನು ಬೈತಾ, BJP ಸರ್ಕಾರವನ್ನು ಬೈತಾ, ಒಟ್ಟಾರೆ ಹಿಂದುತ್ವವನ್ನು ಬೈಕೊಂಡು ಇದೇ ಕೆಲಸದಲ್ಲಿ ನಿರತವಾಗಿದೆ ಆ 3-2 ವಾಹಿನಿ. ಆದರೆ ಈ ವಾಹಿನಿಗೆ RR ಬಗ್ಗೆ ಮಾತನಾಡಲು ದಮ್ಮಿಲ್ಲ, ರಿಯಾಲಿಟಿಯನ್ನು ಹೇಳೋದಕ್ಕೆ ದಮ್ಮಿಲ್ಲ. ಜೇಮ್ಸ್ ಸಿನಿಮಾಗೆ ಸಮಸ್ಯೆಯಾಗಿರೋದು ಅಲ್ಲಿ RR ಸಿನಿಮಾದಿಂದ. ಜೇಮ್ಸ್ ಎಲ್ಲೆಲ್ಲಿ ಪ್ರದರ್ಶನ ಕಾಣ್ತಾ ಇದೆಯೋ ಅವೆಲ್ಲ ಚಿತ್ರಮಂದಿರಗಳಲ್ಲಿ, ಅವಷ್ಟು ಚಿತ್ರಮಂದಿರಗಳಲ್ಲಿ ಸುಮಾರು ಒಂದು 70% ಚಿತ್ರಮಂದಿರಗಳಲ್ಲಿ RRR ಸಿನಿಮಾ ತೆರೆ ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ಕಾಶ್ಮೀರಿ ಫೈಲ್ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಕೂಡ ತೆರೆ ಕಂಡಿತ್ತು. ಆ ಕಾಶ್ಮೀರಿ ಫೈಲ್ ಸಿನಿಮಾ ತೆರೆ ಕಂಡ ಚಿತ್ರಮಂದಿರಗಳನ್ನು RRR ಸಿನಿಮಾ ಕಬಳಿಸಿಕೊಂಡಿದೆ. ಜೇಮ್ಸ್ ಅನ್ನು ಕಿಕ್ಔಟ್ ಮಾಡಿ ಕಾಶ್ಮೀರಿ ಫೈಲ್ ಅನ್ನು ಪ್ರದರ್ಶನ ಮಾಡಿಲ್ಲ. ಜೇಮ್ಸ್ ಅನ್ನು ಕಿಕ್ಔಟ್ ಮಾಡಿ ಅಲ್ಲಿ RRR ಪ್ರದರ್ಶನ ಕಂಡಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ನೋಡ್ಕೊಂಡು ಹೋಗೋದಾದ್ರೆ ನೋಡಿ, ಪ್ರಸನ್ನ ಚಿತ್ರಮಂದಿರ, ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರ, ಇಲ್ಲಿ ಇವತ್ತು ಜೇಮ್ಸ್ ಇದೆ. ಕೋನಪ್ಪನ ಅಗ್ರಹಾರ, ಇಲ್ಲಿ ಇವತ್ತು ಜೇಮ್ಸ್ ಇದೆ. ಅಂಜನ್ ಚಿತ್ರಮಂದಿರ, ಇವತ್ತು ಇಲ್ಲಿ ಜೇಮ್ಸ್ ಇದೆ. ಅರುಣ ಚಿತ್ರಮಂದಿರ ಶ್ರೀರಾಮ್ಪುರ, ಇವತ್ತು ಇಲ್ಲಿ ಜೇಮ್ಸ್ ಇದೆ. ಕಾವೇರಿ ಚಿತ್ರಮಂದಿರ ಜೇಮ್ಸ್ ಇದೆ. ನಾಳೆ RRR ನೋಡೋಣ ಎಲ್ಲೆಲ್ಲಿ ಎಷ್ಟೆಷ್ಟು ಏನೇನಿದೆ ಅಂತ. ತೆಲುಗು 2D ಮುರಳಿ ಗೋಕುಲ, ಇಲ್ಲಿ ಕಾಶ್ಮೀರಿ ಫೈಲ್ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಪ್ರಸ್ತುತ ತೆಗೆದು RRR ಹಾಕಿದ್ದಾರೆ. ಅಂಜನ್, ಇವಾಗಷ್ಟೇ ಹೇಳಿದೆ, ಈ ಅಂಜನ್ ಚಿತ್ರಮಂದಿರ, ಇಲ್ಲಿ RRR ಸಿನಿಮಾ. ಅರುಣ ಶ್ರೀರಾಮ್ಪುರ, ದಿ ಕಾಶ್ಮೀರಿ ಫೈಲ್, ಹಾಗೆ ಜೇಮ್ಸ್ ಸಿನಿಮಾ, 2 ಸಿನಿಮಾ ಕೂಡ ಇಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಆ 2 ಸಿನಿಮಾವನ್ನು ಕಿಕ್ಔಟ್ ಮಾಡಿ RRR ಸಿನಿಮಾ. ಇನ್ನು ಭೂಮಿಕಾ ಚಿತ್ರಮಂದಿರ, ಇಲ್ಲಿ ಪ್ರಸ್ತುತ 2 ಪ್ರದರ್ಶನದಲ್ಲಿ ದಿ ಕಾಶ್ಮೀರಿ ಫೈಲ್ ಸಿನಿಮಾವನ್ನು ಪ್ರದರ್ಶನ ಮಾಡಲಾಗ್ತಿದೆ. ಆದರೆ ಇಲ್ಲೂ ಕೂಡ RRR ಸಿನಿಮಾ. ನೋಡಿ, ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ ಚಿತ್ರಮಂದಿರ. ಇದು ಕೇವಲ ತೆಲುಗು 2D ವರ್ಷನ್ ಅಷ್ಟೇ. ಇನ್ನು 3D ವರ್ಷನ್ ಇದೆ ನೋಡಿ, ತಮಿಳು 2D ವರ್ಷನ್ ಇದೆ. ಸಂಪಿಗೆ ಮಲ್ಲೇಶ್ವರ, ಇಲ್ಲೂ ಕೂಡ ದಿ ಕಾಶ್ಮೀರಿ ಫೈಲ್ ಪ್ರದರ್ಶನ ಕಾಣ್ತಾ ಇತ್ತು. ಸ್ವಾಗತ್ ಪೂರ್ಣಿಮಾ, ಇಲ್ಲೂ ಕೂಡ ಕಾಶ್ಮೀರಿ ಫೈಲ್ ಪ್ರದರ್ಶನ ಕಾಣ್ತಾ ಇತ್ತು. ತೆಲುಗು 3D ನೋಡೋಣ ನೋಡಿ, ಪ್ರಸನ್ನ ಚಿತ್ರಮಂದಿರ ಪಕ್ಕ ಕನ್ನಡ ಸೆಂಟರ್, ಇಲ್ಲೂ ಕೂಡ ಜೇಮ್ಸ್ ಸಿನಿಮಾ ತೆರೆ ಕಾಣ್ತಾ ಇತ್ತು. ಇದನ್ನು ಕಿಕ್ಔಟ್ ಮಾಡಲಾಗಿ ಇದೀಗ ಇಲ್ಲಿ RRR ಸಿನಿಮಾ. ಕಾವೇರಿ ಚಿತ್ರಮಂದಿರ, ಗುಟ್ಟಳ್ಳಿ ಪ್ಯಾಲೇಸ್ ಫ್ಯಾಂಕಿ ರೋಡ್ನಲ್ಲಿರುವಂತಹ ಕಾವೇರಿ ಚಿತ್ರಮಂದಿರ, ಇಲ್ಲೂ ಕೂಡ ಜೇಮ್ಸ್ ಸಿನಿಮಾ ತೆರೆ ಕಾಣ್ತಾ ಇತ್ತು. ಇದನ್ನು ಕಿಕ್ಔಟ್ ಮಾಡಿ RRR ಸಿನಿಮಾವನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ಎಲ್ಲ ಕಡೆನೂ ಇದೇ ರೀತಿ. ಕನ್ನಡ ನೋಡಿ, ವೀರೇಶ್ ಚಿತ್ರಮಂದಿರ 2 ಪ್ರದರ್ಶನ ಅಷ್ಟು ನೀಡಲಾಗಿದೆ. ಈ ವಿಚಾರಕ್ಕೆ ಮತ್ತೆ ಬರೋಣ. ಹಿಂದಿ ವರ್ಷನ್ ಅಭಿನಯ, ಇಲ್ಲೂ ಕೂಡ 2 ಪ್ರದರ್ಶನವನ್ನು ದಿ ಕಾಶ್ಮೀರಿ ಫೈಲ್ಗೆ ನೀಡಲಾಗಿತ್ತು. ಇದೀಗ 5 ಪ್ರದರ್ಶನವನ್ನು RRR ಸಿನಿಮಾಗೆ ನೀಡಲಾಗಿದೆ. ಕಾಶ್ಮೀರಿ ಫೈಲನ್ನು ಕಿಕ್ಔಟ್ ಮಾಡಲಾಗಿದೆ. ಇಲ್ಲಿ RRR. ರವಿ ಈಜಿಪುರ, ಸಂಪಿಗೆ, ಶಾರದಾ, ಸೌಂದರ್ಯ ಮಹಲ್, ಬಾಲಾಜ್, ಸ್ವಾಗತ್ ಶಂಕರ್ನಾಗ್, ಸ್ವಾಗತ್ ಪೂರ್ಣಿಮಾ, JC ರೋಡ್, ಇಷ್ಟು ಸಿಂಗಲ್ ಸ್ಕ್ರೀನ್ಗಳ ಜೊತೆ ಒಂದಿಷ್ಟು ಮಲ್ಟಿ ಸ್ಕ್ರೀನ್ಗಳಲ್ಲಿ ದಿ ಕಾಶ್ಮೀರಿ ಫೈಲ್ ಸಿನಿಮಾ ತೆರೆ ಕಾಣ್ತಾ ಇತ್ತು. ನಾಳಿನ ಪ್ರದರ್ಶನ ನೋಡೋದಾದರೆ ವೀರೇಶಲೆ 3 ಅಷ್ಟೇ ಸಿಂಗಲ್ ಸ್ಕ್ರೀನ್, ಅಂದರೆ ವೀರೇಶ್ ಅಷ್ಟೇ ಇರೋದಿಲ್ಲಿ ನೋಡಿ. ಇದೊಂದು SP ರೋಡ್ನಂತ ಒಂದು ಶಾರದ ಚಿತ್ರಮಂದಿರ. ಆ್ಯಡ್ ಆನ್ ಆಗಿರುವಂಥದ್ದು ಯಾವುದೇ ಚಿತ್ರಮಂದಿರ ಇಲ್ಲ. ಮಲ್ಟಿಪ್ಲೆಕ್ಸ್ನಲ್ಲೂ ಕೂಡ ಶೋಗಳ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆಯಾಗಿದೆ.
ಬೆರಳೆಣಿಕೆಯ ಶೋಗಳು ಅಷ್ಟೇ ನೀಡಲಾಗಿದೆ. ನಾಳಿನ ಪರಿಸ್ಥಿತಿ ಇದು ದಿ ಕಾಶ್ಮೀರಿ ಫೈಲ್ಗೆ. ಅಂದರೆ ದಿ ಕಾಶ್ಮೀರಿ ಫೈಲ್ಗೂ ಕೂಡ RRR ಸಿನಿಮಾದಿಂದ ಸಮಸ್ಯೆ ಎದುರಾಗಿದೆ. ಜೇಮ್ಸ್ ಸಿನಿಮಾಗೆ ನೀಡಲಾದ ಪ್ರದರ್ಶನವನ್ನು ದಿ ಕಾಶ್ಮೀರಿ ಫೈಲ್ಗೆ ನೀಡಲಾಗಿದೆ. ಜೇಮ್ಸ್ಗೆ ನೀಡಲಾದ ಚಿತ್ರಮಂದಿರವನ್ನು ದಿ ಕಾಶ್ಮೀರಿ ಫೈಲ್ಗೆ ನೀಡಲಾಗಿದೆ ಅಂತ ಆದರೆ ಇಲ್ಲಿ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳು ಮತ್ತಷ್ಟು ಸಿಂಗಲ್ ಸ್ಕ್ರೀನ್ಗಳು ಆ್ಯಡ್ ಆನ್ ಆಗಬೇಕಿತ್ತು. ಯಾಕೆ ಆ್ಯಡ್ ಆನ್ ಆಗಿಲ್ಲ? ಆ ಎಲ್ಲ ಚಿತ್ರಮಂದಿರಗಳು RRR ಸಿನಿಮಾದ ಪಾಲಾಗಿದೆ. ಇದು ರಿಯಾಲಿಟಿ ಚೆಕ್. ಇದು ಮತ್ತ್ಯಾಕೆ ಒಂದು ಮಾಧ್ಯಮ ಹಾಗೂ ಒಂದಿಷ್ಟು ಸಂಘಟನೆಗಳು ಜೇಮ್ಸ್ ಸಿನಿಮಾವನ್ನು ಎತ್ತಂಗಡಿ ಮಾಡಿ ದಿ ಕಾಶ್ಮೀರಿ ಫೈಲನ್ನು ಪ್ರದರ್ಶನ ಮಾಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ? ಯಾಕೆ ಇಷ್ಟೊಂದು ಅಪಪ್ರಚಾರ ಮಾಡ್ತಿದ್ದಾರೆ? ಕಾರಣ ದಿ ಕಾಶ್ಮೀರಿ ಫೈಲ್ ಸಿನಿಮಾವನ್ನು BJPಯವರು ಪ್ರಮೋಟ್ ಮಾಡ್ತಾ ಇದೆ ಅನ್ನೋ ಉದ್ದೇಶದಿಂದಾಗಿ ಅಷ್ಟೇ. ಅಲ್ಲಿ ಅವರಿಗೆ ಜೇಮ್ಸ್ ಸಿನಿಮಾದ ಬಗ್ಗೆ ಅಪ್ಪು ಸರ್ ಅವರ ಬಗ್ಗೆ ಅವರಿಗೆ ಇಲ್ಲಿ ಅಭಿಮಾನ ಬೇಕಾಗಿಲ್ಲ. ಅವ್ರಿಗೆ ಏನಿದ್ರು ಒಂದು BJP ಸರ್ಕಾರವನ್ನು ತೆಗಳುವಂಥ ಕೆಲಸ ಮಾಡಬೇಕು ಅಷ್ಟೇ, ಬಿಟ್ಟರೆ ಮತ್ತೇನೂ ಇಲ್ಲ. ಒಬ್ಬರಿಂದ ಒಬ್ಬರಿಗೆ ಎತ್ತಿ ಕಟ್ಟುವಂಥ ವಿಚಾರವನ್ನು ಇಲ್ಲಿ ಮಾಡಲಾಗ್ತಿದೆ ಹೊರತಾಗಿ ಮತ್ತೇನಿಲ್ಲ. ಆ ಥರ ಇರ್ತಿದ್ರೆ ಇಲ್ಲಿ ರಿಯಾಲಿಟಿ ಆದಂತಹ ಜೇಮ್ಸ್ ಸಿನಿಮಾಗೆ ನಿಜವಾಗಿ ಸಮಸ್ಯೆಯಾಗಿದ್ದು ಇಲ್ಲಿ RR ಸಿನಿಮಾದಿಂದ ಇದರ ಬಗ್ಗೆ ಧ್ವನಿ ಎತ್ತಬೇಕಿತ್ತು ತಾನೇ, ಯಾಕೆ ಎತ್ತಿಲ್ಲ? ಜೇಮ್ಸ್ ಸಿನಿಮಾಗೆ ದಿ ಕಾಶ್ಮೀರಿ ಫೈಲಿಂದ ಯಾವುದೇ ಸಮಸ್ಯೆ ಆಗಿಲ್ಲ. ಬದಲಾಗಿ ಜೇಮ್ಸ್ ಜೊತೆಗೆ ಕಾಶ್ಮೀರಿ ಫೈಲ್ ಸಿನಿಮಾಗೂ RRR ಸಿನಿಮಾದಿಂದ ಸಮಸ್ಯೆಯಾಗಿದ್ದು ಇದು ಫ್ಯಾಕ್ಟ್. ಜೇಮ್ಸ್ ಸಿನಿಮಾದ ಚಿತ್ರಮಂದಿರಗಳು ಎಲ್ಲ ಅಲ್ಲಿ RRR ಸಿನಿಮಾದ ಪಾಲಾಗಿದೆ. ಹಾಗೇನೆ ದಿ ಕಾಶ್ಮೀರಿ ಫೈಲ್ ಸಿನಿಮಾಗೆ ನೀಡಿದಂಥ ಪ್ರದರ್ಶನಗಳು ಹಾಗೆ ಚಿತ್ರಮಂದಿರಗಳು ಕೂಡ RRR ಸಿನಿಮಾದ ಪಾಲಾಗಿದೆ. ಇಲ್ಲಿ ದಿ ಕಾಶ್ಮೀರಿ ಫೈಲ್ಗೆ ಯಾವುದೇ ಹೊಸ ಚಿತ್ರಮಂದಿರಗಳು ಆ್ಯಡ್ ಆನ್ ಆಗಿಲ್ಲ. ಹಾಗೆ ಜೇಮ್ಸ್ ಸಿನಿಮಾಗೂ ಆ್ಯಡ್ ಆನ್ ಆಗಿಲ್ಲ. ಜೇಮ್ಸ್ಗೆ ನೀಡಲಾದ ಚಿತ್ರಮಂದಿರಗಳು RRR ಪಾಲಾಗಿದೆ. ಹಾಗೆ ಕಾಶ್ಮೀರಿ ಫೈಲ್ಗೆ ನೀಡಲಾದ ಚಿತ್ರಮಂದಿರಗಳು ಕೂಡ RRR ಪಾಲಾಗಿದೆ. ಇಲ್ಲಿ ಒಂದಿಷ್ಟು ಕೆಲವು ಕಿಡಿಗೇಡಿಗಳಂತಲೇ ಹೇಳಬೇಕು ಅವರನ್ನು. ಅಂಥ ಕಿಡಿಗೇಡಿಗಳು ಜೇಮ್ಸ್ ಮತ್ತು ದಿ ಕಾಶ್ಮೀರಿ ಫೈಲ್ ಮಧ್ಯೆ ತಂದಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಶ್ಮೀರಿ ಫೈಲ್ ಸಿನಿಮಾದ ವಿರುದ್ಧ ಅಪ್ಪು ಫ್ಯಾನ್ಗಳನ್ನು ಎತ್ತಿ ಕಟ್ತಾ ಇದ್ದಾರೆ. ಅಷ್ಟೊಂದು ಅವರು ಒಳ್ಳೆಯವರಾಗ್ತಿದ್ರೆ ಇಂತಹ ಅಲ್ಕಟ್ ಕೆಲಸವನ್ನು ಯಾಕೆ ಮಾಡ್ತಾ ಇದ್ರು? ಸಿಕ್ಕಾಪಟ್ಟೆ ಅಪ್ಪು ಅವರ ಮೇಲೆ ಅಭಿಮಾನ ಅಂತ ಇದ್ರೆ ಇಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಇವರು ಅಪ್ಪು ಅವರಿಗೆ ಫ್ಯಾನ್ ಅಲ್ಲ, ಇವರು ಅಪ್ಪು ವಿರೋಧಿಗಳು ಅಷ್ಟೇ ಅಲ್ಲದೆ ಸಮಾಜಘಾತುಕರು. ಯಾವತ್ತಿದ್ರೂ ಸುಮ್ಮನೆಯಾಗಿ ಶಾಂತವಾಗಿ ಪ್ರಶಾಂತವಾಗಿದ್ದಂತಹ ಒಂದು ವಿಚಾರವನ್ನು ಅದನ್ನು ಕೆದಕಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಅದನ್ನು ವಿವಾದ ಮಾಡಬಾರ್ದು. ಇಲ್ಲಿ ವಿವಾದ ಮಾಡಲಾಗ್ತಾ ಇದೆ. ಇದು ಖೇದಕರ, ಇದು ದುರದೃಷ್ಟಕರ, ಇದು ಖಂಡನೀಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.